ಬೈಂದೂರು ಮಂಡಲದ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂ ಪ್ರವಾಸಿಗರ ಮೇಲೆ ಮುಸಲ್ಮಾನ್ ಉಗ್ರರು ನಡೆಸಿದ ಧರ್ಮಾಧಾರಿತ ನರಮೇಧವನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಿದೆ. ಯುವ ಮೋರ್ಚಾ ಬೈಂದೂರು ಮಂಡಲ ಅಧ್ಯಕ್ಷರಾದ ಗಜೇಂದ್ರ ಎಸ್ ಬೇಲೆಮನೆ ಅವರ ನೇತೃತ್ವದಲ್ಲಿ ಉಪ್ಪುಂದದ ಕಾರ್ಯಕರ್ತ ಕಚೇರಿಯಲ್ಲಿ ನಡೆಯಿತು. ಈ ವಿಧ್ವಂಸಕ ಘಟನೆಯನ್ನು ಉದ್ದೇಶಿಸಿ ಬೈಂದೂರಿನ ಶಾಸಕರಾದ ಗುರುರಾಜ್ ಗಂಟೆಹೊಳೆ ಅವರು ಮತಾಂಧ ಇಸ್ಲಾಮಿಕ್ ಭಯೋತ್ಪಾದಕರಿಗೆ ಎಚ್ಚರಿಕೆಯನ್ನು ನೀಡಿದರು. ಯಾರು ಒಳ್ಳೆಯದಾಗಲಿ ಅಂತ ಹಾರೈಸಿದ್ದೇವೆ, ಮತ್ತೆ ಅವರಿಂದನೇ ನಮಗೆ ದ್ರೋಹ ಆಗಿದೆ. ಇಡೀ ಕಾಶ್ಮೀರ ಅನ್ನುವಂಥದ್ದು ಧರ್ಮಾಂಧ ಕೃತ್ಯಗಳಿಂದ ನಲುಗಿ ಹೋಗಿತ್ತು. ಉದ್ಯೋಗ ಇಲ್ಲ, ಹೊಟ್ಟೆಗೆ ಅನ್ನ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಕಾಶ್ಮೀರವನ್ನು ಭಯೋತ್ಪಾದಕರಿಂದ ಬಿಡಿಸಿ ಅಲ್ಲಿ ಪ್ರವಾಸಿಗರನ್ನು ಹೆಚ್ಚು ಮಾಡಿ ಆ ದೇಶದ ಉದ್ಯೋಗ ಆದಾಯ ಒಳ್ಳೆಯದಾಗಿ ಅಲ್ಲಿನ ಜನರು ಅವರಿಗೆ ಕೈಗೆ ಹಣ ಸಿಕ್ಕಿ ಅವರು ಶಿಕ್ಷಣ ಮತ್ತು ಒಳ್ಳೆ ಬದುಕನ್ನು ಕಟ್ಟಿಕೊಡಲಿ ಅಂತೇಳಿ ಹೇಳಿ ಮಾನ್ಯ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರ ಒಂದು ಯೋಜನೆ ಮಾಡಿತ್ತು. ಆ ಮೂಲಕ ಇಡೀ ಕಾಶ್ಮೀರದ ಚಿತ್ರಣವನ್ನು ಬದಲಾಯಿಸಿತ್ತು. 370 ಆ್ಯಕ್ಟ್ನ ಒಟ್ಟು ಪ್ರಕರಣ ಮುಗಿದ ಮೇಲೆ ಕಾಶ್ಮೀರ ಅನ್ನುವಂಥದ್ದು ಟ್ರ್ಯಾಕಿಗೆ ಬಂದಿತ್ತು. ಬಂದಾದ ಮೇಲೆ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಟ್ಟು ಯಾರು ಅಲ್ಲಿ ಮತಾಂಧರ ಕೈಯಲ್ಲಿ ಮಕ್ಕಳು ಮರಿ ಅಂತೇಳಿ ಹೇಳಿ ಇಲಿ ಬೆಕ್ಕು ನಾಯಿಗಳ ಥರ ಸಾಯ್ತಾ ಇದ್ರು, ಅವರೆಲ್ಲರೂ ಒಂದು ಉದ್ಯೋಗದಲ್ಲಿರಲಿ, ದುಡ್ಕೊಳ್ಳಿ, ಬಂದವರನ್ನು ಆತಿಥ್ಯದಿಂದ ಉದ್ಯೋಗವನ್ನು ಬೆಳೆಸ್ಕೊಳ್ಳಿ ಅಂತೇಳಿ ಹೇಳಿ ಮಾಡಿಕೊಟ್ಟಿದ್ರು. ಇಡೀ ಪ್ರಪಂಚದಿಂದ ನಾವು ಕಾಶ್ಮೀರದ ಯಾವುದು ಪಹಲ್ಗಾಮ ಯಾವ ಸ್ಥಳ ಇದೆ ಅದನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾರೆ. ಅಷ್ಟು ಚಂದದ ಒಂದು ಜಾಗ. ಟೆರರಿಸ್ಟ್ ಕಥೆಯಲ್ಲಿ ಅಲ್ಲಿ ಯಾರೂ ಹೋಗ್ತಿರ್ಲಿಲ್ಲ. ಎಲ್ಲ ವ್ಯವಸ್ಥೆ ಮಾಡಿ ಸೆಕ್ಯೂರಿಟಿ ಗಟ್ಟಿ ಮಾಡಿ ಭಯೋತ್ಪಾದಕರನ್ನೆಲ್ಲ ಹೊಡೆದು ನಾಶ ಮಾಡಿ ಮುಗಿಸಿ ಇನ್ನು ಉದ್ಯೋಗ ಮಾಡಿಕೊಳ್ಳಿ ಅಂತ ಬಿಟ್ಟುಕೊಟ್ಟಿದ್ರು. ಆದರೆ ದುಷ್ಟ ಮತಾಂಧರು ಮತ್ತೆ ಅವರ ಬುದ್ಧಿಯನ್ನು ಬಿಡಲಿಲ್ಲ. ಅವ್ರಿಗೆ ಉದ್ಯೋಗ ಬೇಡ, ಅವ್ರಿಗೆ ಒಳ್ಳೆ ಶಿಕ್ಷಣ ಬೇಡ, ಅವ್ರಿಗೆ ಎಜುಕೇಷನ್ ಬೇಡ, ಅವ್ರಿಗೆ ಬೇಕಾದ್ದೇ ಈ ದುಷ್ಕೃತ್ಯ. ಯಾರೋ ಪಾಪದ ಹಿಂದೂಗಳು, ಯಾರೋ ಪಾಪದ ಪ್ರವಾಸಿಗರು ಅಲ್ಲಿ ಪ್ರವಾಸಕ್ಕೆ ಹೋಗಿ ವ್ಯಾಪಾರ ಮಾಡಿ ತಮ್ಮ ಕುಟುಂಬಕ್ಕೆ ಕಾಶ್ಮೀರವನ್ನು ತೋರಿಸಿ ಇದು ನಮ್ಮ ದೇಶ, ಇಷ್ಟು ಸುಂದರ ಇದೆ ನಮ್ಮ ದೇಶ, ನೋಡ್ಕೊಂಡು ಹೋಗಿ ಅಂತೇಳಿ ಹೇಳಿ ಮಕ್ಕಳನ್ನ ಕುಟುಂಬದವ್ರನ್ನ ಕರ್ಕೊಂಡು ಹೋದವ್ರ ಮೇಲೆ. ಈ ಸಂದರ್ಭದಲ್ಲಿ ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ಶಿವರಾಜ್ ಪೂಜಾರಿ, ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಅಶೋಕ್ ಎನ್ಡಿ, ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಕಾರ್ಯದರ್ಶಿ ಸುಧಾಕರ್ ಶೆಟ್ಟಿ ನೆಲ್ಯಾಡಿ, ಶಾಂತಿ ಕಾರ್ವಿ ಗಂಗೊಳ್ಳಿ, ಅಶೋಕ್ ದೇವಾಡಿಗ ಕಂಚಿಕಾನ್, ಕೃಷ್ಣ ಕಾರ್ವಿ ಕೊಡಿರಿ, ಅಶೋಕ್ ನಾಡ, ರವಿಚಂದ್ರ ವಿಕೆ, ಗೋಪಾಲ್ ಪೂಜಾರಿ ವಸ್ರೆ, ದಿವಾಕರ್ ಶೆಟ್ಟಿ, ಪ್ರದೀಪ್ ಉಪ್ಪುಂದ, ಜಗದೀಶ್ ಆಲಂದೂರ್, ಅನುರ ಮೆಂಡನ್, ಜಯಂತ್ ಗಂಗೊಳ್ಳಿ, ಮಹೇಶ್ ಪೈ ಹಾಗೂ ಬಿಜೆಪಿಯ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು. ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడి బతం పోయి బాబా లేన మస్తు ಖುಷಿ ಆಗ್ಬಿಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ಇಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ದೆತ್ಕೋರ್ಪಿ ನೆಂಜಿ ಪೋಲೇರ್ ಬೇಬಿ ಯಬಾ ವೀಕೆ